ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆಗೆ 2 ವರ್ಷದ ಅವಧಿ ಸಮಾಪ್ತಿ ಆಗ್ತಾ ಇದೆ. 2 ವರ್ಷದ ಈ ಅವಧಿಯಲ್ಲಿ ರಾಜ್ಯ ಸರ್ಕಾರ ಏನೇನು ಸಾಧನೆ ಮಾಡಿದೆ ಅಂತ ಹೇಳೋದನ್ನು ಜನರಿಗೆ ತಿಳಿಸಿ, ಜನರ ಅಪ್ಪಣೆ ಮೇರೆಗೆ ನಾವು ಅಧಿಕಾರಕ್ಕೆ ಬಂದಿತ್ತು, ಮ್ಯಾನಿಫೆಸ್ಟೋವನ್ನು ಮಾಡಿತ್ತು. ಆ ಮ್ಯಾನಿಫೆಸ್ಟೋ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳಿ ಪ್ರಣಾಳಿಕೆಯನ್ನು ಕೊಟ್ಟು, ಆ ಒಂದು ಪ್ರಣಾಳಿಕೆಯನ್ನು ಜನರು ಸ್ವೀಕಾರ ಮಾಡಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಜೊತೆಗೆ ಸಚಿವ ಸಂಪುಟವನ್ನು ರಚನೆ ಮಾಡಿ, ನಮ್ಮ ಆದ್ಯತೆ ಇದ್ದಿರ್ತಕ್ಕಂಥದ್ದು ನಾವು ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೋ ಅದನ್ನು ಈಡೇರಿಸಬೇಕು ಮತ್ತು ಜನರಿಗೆ ನಾವು ಯಾವುದೆಲ್ಲ ವಿಚಾರಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳುವುದರ ಬಗ್ಗೆ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಬಜೆಟನ್ನು ತಯಾರು ಮಾಡಿ, ಆ ಮೂಲಕ ಜನರಿಗೆ ಇವತ್ತು ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ದೊರಕಿಸಿಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರದ ಅಧಿಕಾರಕ್ಕೆ ಬಂದ ತಕ್ಷಣವೇ ನಾವು ಹೇಳಿರ್ತಕ್ಕಂಥದ್ದು, ಅಧಿಕಾರಕ್ಕೆ ಬಂದ ತಕ್ಷಣ ನಾವು 5 ಗ್ಯಾರಂಟಿಗಳನ್ನು ಜಾರಿಗೆ ತರ್ತೇವೆ ಅಂತ ಹೇಳೋದನ್ನು ಹೇಳಿದ್ದೇವೆ. ಅದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇಲ್ಲಿದೆ. ಮ್ಯಾನಿಫೆಸ್ಟೋದಲ್ಲಿ ಅದು ಏನು ಹೇಳಿದ್ದೆವು ಅಂದರೆ, ಭರವಸೆ ನೀಡಿದ್ದೇವೆ ಅಂತ ಹೇಳಿದ್ದೇವೆ. ಅದು ಗೃಹ ಜ್ಯೋತಿ 200 ಯೂನಿಟ್ವರೆಗಿನ ವಿದ್ಯುತ್ತು, ಯುವ ನಿಧಿಗೆ 3,000, ಪದವೀಧರರಿಗೆ ಮತ್ತು ಡಿಪ್ಲೊಮೋದಾರರಿಗೆ 1,500, ಅನ್ನಭಾಗ್ಯ 5 kg ಬದಲಿಗೆ 10 kg, ಗೃಹಲಕ್ಷ್ಮಿ ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ, ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡ್ತೇವೆ ಅಂತ ನಾವು ಹೇಳಿದ್ವಿ. ಈ 5 ಗ್ಯಾರಂಟಿಗಳು ಪ್ರಥಮ ಸರ್ಕಾರ ಬಂದ ಕೂಡಲೇ ಕ್ಯಾಬಿನೆಟ್ಗೆ ಹೋಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿಸಿಷನ್ನ ತೆಗೆದುಕೊಂಡು ಹಂತ ಹಂತವಾಗಿ ಜಾರಿಗೆ ತಂದರು. ಇಡೀ ದೇಶದಲ್ಲಿ ಇಷ್ಟೊಂದು ದೊಡ್ಡ ಯೋಜನೆ 58,000 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಜನರ ಕೈಗೆ ಕೊಡ್ತಕ್ಕಂಥ ಅತ್ಯಂತ ದೊಡ್ಡ ಯೋಜನೆ ಬಹುಶಃ ದೇಶದಲ್ಲಿ ಪ್ರಪಂಚದಲ್ಲಿ ಇರಲಿಕ್ಕಿಲ್ಲ. ಇಷ್ಟು ದುಡ್ಡನ್ನು ಜನರ ನೇರ ಕೈಗೆ ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದು ಅದನ್ನು ಯಶಸ್ವಿಯಾಗಿ ಮುಟ್ಟಿಸುವಂಥ ಕೆಲಸದ ಜೊತೆಗೆ, ಯಾರಿಗೆ ಸಿಗಲಿಲ್ಲ ತಾಂತ್ರಿಕ ಕಾರಣಗಳಿಗಾಗಿ ಅದನ್ನು ಸರಿ ಮಾಡಿಕೊಳ್ಳಲು ಗ್ಯಾರಂಟಿ ಸಮಿತಿಗಳನ್ನು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟಗಳಲ್ಲಿ ರಚನೆ ಮಾಡಿ, ಸಿಗದವರಿಗೆ ಮತ್ತೆ ಹುಡುಕಿ ಅವರ ಮನೆಗೆ ಹೋಗಿ ಅವರ ದಾಖಲೆಗಳನ್ನು ಸರಿಪಡಿಸಿಕೊಂಡು ಅವರ ಕೈಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಭಾರತ ದೇಶದಲ್ಲಿ ಇದು ಅತ್ಯಂತ ಜನಮೆಚ್ಚುಗೆಗೆ ಪಾತ್ರ ಆಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಬಹಳ ಯಶಸ್ವಿಯಾಗಿ ಜನರ ಕೈಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಮ್ಮ 2 ವರ್ಷದ ಅಭಿವೃದ್ಧಿ ಹರ್ಷ ಅಭಿವೃದ್ಧಿ ಅಂತ ಹೇಳಿದ್ದೇವೆ. ಅಭಿವೃದ್ಧಿಯ ಹರ್ಷ ನಮಗೆ ಇವತ್ತು ಬಂದಿದೆ. ನಮ್ಮ ಯೋಜನೆಗಳು ಈ 5 ಗ್ಯಾರಂಟಿಗಳು ನಾವು ಮಾತ್ರ ಮಾಡಿದ ಬದಲಿಗೆ ನಾವು ಮಾಡಿದ್ದನ್ನು ಬೇರೆ ಸರ್ಕಾರಗಳು ಈ ದೇಶದಲ್ಲಿ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅದು ಮಹಾರಾಷ್ಟ್ರ ಇರ್ಬೋದು ಅಥವಾ ಬೇರೆ ರಾಷ್ಟ್ರ ದೆಹಲಿ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾರು ಈ ಗ್ಯಾರಂಟಿಯನ್ನು ಟೀಕೆ ಮಾಡ್ತಾ ಇದ್ರು, ಯಾರು ಈ ಗ್ಯಾರಂಟಿ ಯೋಜನೆಗಳು ಸರ್ಕಾರವನ್ನು ವರ್ಕಾಸು ಮಾಡ್ತದೆ, ಇದು ಬ್ಯಾಂಕರಪ್ಟ್ ಆಗ್ತದೆ, ಬೇರೆ ದೇಶಗಳಲ್ಲಿ ಆದಾಗೆ ಇಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ ಅಂತ ಏನು ಮಾತುಗಳನ್ನು ಆಡ್ತಾ ಇದ್ರು, ಅದೇ BJPಯವರು ಬೇರೆ ರಾಷ್ಟ್ರದಲ್ಲಿ ಕೂಡ ಇದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅಳವಡಿಕೆ ಮಾಡಲಿಕ್ಕೆ ಅವರು ಕೂಡ ಅದನ್ನು ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಇಡೀ ಪ್ರಪಂಚದವರು ಇದನ್ನು ಬಂದು ಸ್ಟಡಿ ಮಾಡಿ ಇಷ್ಟೊಂದು ಯೋಜನೆ 6.5 ಕೋಟಿ ಜನರಿಗೆ 1,45,00,000 ಕುಟುಂಬಕ್ಕೆ ಈ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತರಲಿಕ್ಕೆ ಯಾವ ರೀತಿಯ ಟೆಕ್ನಾಲಜಿಯನ್ನು ನೀವು ಯಾವ ರೀತಿಯ ಶ್ರಮವನ್ನು ವಹಿಸಿದಿರಿ ಅಂತ ಹೇಳಿ ಅದನ್ನು ಬಂದು
ತಿಳುವಳಿಕೆ ಮಾಡಿ ಇನ್ನೊಂದು ಬೇರೆ ರಾಜ್ಯಗಳಲ್ಲಿ ಇದು ಮಾದರಿಯಾಗಿದೆ ಅಂತ ಹೇಳುವ ಮಟ್ಟಕ್ಕೆ ಜನ ಇವತ್ತು ಸರ್ಕಾರಗಳು, ಬೇರೆ ಬೇರೆ ಸರ್ಕಾರಗಳು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿದವು. ಯಾರು ಟೀಕೆ ಮಾಡಿದ್ರು ಅವರು ಮತ್ತೆ ಇದನ್ನೇ ಮಾಡಲಿರುವಂಥ ಕೆಲಸಗಳಿಗೆ ಹೋಯಿತು. ಕರ್ನಾಟಕದಲ್ಲಿ ಕೇವಲ 2 ವರ್ಷದ ಅವಧಿಯಲ್ಲಿ ಕರ್ನಾಟಕವನ್ನು ದೇಶದಲ್ಲಿಯೇ GSDP ಬೆಳವಣಿಗೆಯಲ್ಲಿ 1ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ. ತೆರಿಗೆ ಸಂಗ್ರಹ, ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ 2ನೇ ಸ್ಥಾನವನ್ನು ತಲುಪಿಸಿ ಕನ್ನಡಿಗರಿಗೆ ಅಭಿವೃದ್ಧಿಯ ಗ್ಯಾರಂಟಿಯನ್ನು ನೀಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗುವುದು ಎಂದು ವಿರೋಧಿಗಳಿಗೆ ರಾಜ್ಯದ ಬೆಳವಣಿಗೆಗೆ ತಕ್ಕ ಉತ್ತರವನ್ನು ನೀಡಿದ್ದೇವೆ. ಕೇರ್ ಏಜ್ ವರದಿಯ ಪ್ರಕಾರ ದೇಶದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ರಾಜ್ಯಗಳ ಪೈಕಿ ಕರ್ನಾಟಕ 3ನೇ ಸ್ಥಾನದಲ್ಲಿದ್ದು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕೈಗನ್ನಡಿ ಆಗಿದೆ. ಅದು ಮಾತ್ರವಲ್ಲ, ವಿಶ್ವದ ಅತಿ ದೊಡ್ಡ ಆರ್ಥಿಕ ಪುನಶ್ಚೇತನ ಮತ್ತು ಸಾಮಾಜಿಕ ಭದ್ರತೆ ಯೋಜನೆಗೆ, ಗ್ಯಾರಂಟಿ ಯೋಜನೆ ತಂದು ಸುಮಾರು 4.5 ಕೋಟಿ ಕನ್ನಡಿಗರಿಗೆ ಪ್ರತಿ ಮನೆಗೂ 8,000 ರೂಪಾಯಿವರೆಗೆ ನೀಡಿ ಬಡವರ ಬಾಳಿಗೆ ಬೇಕಾದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವುದನ್ನು ನಾವು ಮನೆ ಮುಟ್ಟುವಾಗೆ ಮಾಡಿದ್ದೀವಿ. ಅದೇ ರೀತಿ ಕೇಂದ್ರ ಸರ್ಕಾರದ ನಿರಂತರ ತೆರಿಗೆ ಹಂಚಿಕೆ ಮತ್ತು ಅನುದಾನದಲ್ಲಿ ಆದ ಅನ್ಯಾಯದ ಹೊರತಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, BJP ಸರ್ಕಾರ ಕೇಂದ್ರದಲ್ಲಿದೆ ಎಂಬ ಕಾರಣಕ್ಕಾಗಿ, ರಾಜ್ಯ ಸರ್ಕಾರ ಅವರ ಸರ್ಕಾರ ಅಲ್ಲ ಅಂತ ಹೇಳುವ ಕಾರಣಕ್ಕಾಗಿ 25-40 ಸಾವಿರ ಕೋಟಿ ರೂಪಾಯಿ ರಾಜ್ಯಕ್ಕೆ ಬರಬೇಕಾದ ಹಕ್ಕನ್ನು ನೀಡದೆ, GST CSTಯಲ್ಲಿ ಸಂಗ್ರಹವಾದ ಹಣವನ್ನೂ ನೀಡದೆ ಮಲತಾಯಿ ಧೋರಣೆಯನ್ನು ಅನುಸರಿಸಿದರೂ ರೈತರ ಪರವಾಗಿ ಕೊಡಬೇಕಾದಂಥ ಬರ ಪರಿಹಾರದ ದುಡ್ಡನ್ನು ಕೊಡದೇ ಇದ್ದರು, ಕೇಂದ್ರ ಸರ್ಕಾರದ ಯೋಜನೆಗಳಿಗೂ ದುಡ್ಡು ಕೊಡದೇ ಇದ್ದದ್ದು, ನರೇಗಾ ಯೋಜನೆಗೂ ದುಡ್ಡು ಕೊಡದೇ ಇದ್ದದ್ದು. ಇಷ್ಟೆಲ್ಲ ಕಷ್ಟದ ನಡುವೆಯೂ ರಾಜ್ಯ ಸರ್ಕಾರ ತನ್ನ ಜನರಿಗೆ, ಕನ್ನಡಿಗರಿಗೆ ಮೋಸ ಆಗದಂತೆ ನೋಡಿ ತಮ್ಮ ಏನು ಸಾಮರ್ಥ್ಯದಿಂದ ನಾವು ಶ್ರಮವನ್ನು ವಹಿಸಿ ತೆರಿಗೆ ಸಂಗ್ರಹ ಮಾಡಿದ್ದೇವೆ ಅದನ್ನು ಎಲ್ಲರಿಗೂ ಮುಟ್ಟುವ ರೀತಿಯಲ್ಲಿ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಹೇಳೋದು ನಮ್ಮ ಹೆಗ್ಗಳಿಕೆ ಮಾತ್ರ ಅಲ್ಲ, ಇದು ಹೆಗ್ಗಳಿಕೆ ಮಾತಾಗುವುದಿಲ್ಲ, ಇದು ನಾವು ಮಾಡಿ ತೋರಿಸಿದ್ದೇವೆ, ಅದು ತಮಗೂ ಗೊತ್ತಿದೆ. ಅದೇ ರೀತಿ ನಮ್ಮ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಿಸ್ವಾರ್ಥ ಶ್ರಮದ ಪ್ರತಿಫಲವಾಗಿ ದೇಶದ ಒಟ್ಟಾರೆ GDP ಪರ್ ಕ್ಯಾಪಿಟಲ್ ಇನ್ಕಮ್ 8.2% ಇದ್ದರೆ ಕರ್ನಾಟಕದ GDP 10.2%ಗೆ ಬೆಳವಣಿಗೆಯಾಗಿ ದೇಶದಲ್ಲಿ ಅಗ್ರಸ್ಥಾನ ಪಡೆದಿದೆ. ಹಾಗೂ ತೆರಿಗೆ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ. ಅದೇ ರೀತಿ ಹಟ್ಟಿ, ಆಡಿ, ತಾಂಡ, ಪಾಳ್ಯ, ಮಜೂರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನು ಪರಿವರ್ತಿಸಿ ಅಲ್ಲಿ ವಾಸಿಸುತ್ತಿರುವ ಸುಮಾರು 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಂಥ ಕೆಲಸವನ್ನು ಮಾಡಿದೆ. ವಿಶ್ವಾದ್ಯಂತ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳ ಅಧ್ಯಯನ ಮಾಡಿ ಗಮನ ಸೆಳೆದ 52,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಯನ್ನು ವಿವಿಧವಾಗಿ ನಾವು ಜಾರಿಗೆ ತಂದಿದ್ದೇವೆ, ಜನಗಣತಿಯನ್ನು ಮಾಡಿದ್ದೇವೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡಿದ್ದೇವೆ. ಅದೇ ರೀತಿ ಎಲ್ಲ ಕ್ಷೇತ್ರಗಳು ತಾವು ತಗೊಳ್ಳಿ, ಎಜುಕೇಷನ್ ಲೆವೆಲ್ ತಗೊಳ್ಳಿ, ಆರೋಗ್ಯ ಕ್ಷೇತ್ರ ತಗೊಳ್ಳಿ, ಸರ್ಕಾರದಿಂದ ಅಭಿವೃದ್ಧಿ ಬಗ್ಗೆ ಮಾಡಿದಂಥ ತಗೊಳ್ಳಿ, ಅಥವಾ ಬೇರೆ ಬೇರೆ ಯೋಜನೆಗಳು, ಮೀನುಗಾರಿಕೆ ತಗೊಳ್ಳಿ, ಕೋಸ್ಟಲ್ ಡೆವಲಪ್ಮೆಂಟ್ ತಗೊಳ್ಳಿ, ಕೃಷಿ ಕ್ಷೇತ್ರ ತಗೊಳ್ಳಿ, ಅಥವಾ ಕಲ್ಯಾಣ ಕರ್ನಾಟಕದ ಬೆಳವಣಿಗೆ ತಗೊಳ್ಳಿ, ಬೆಂಗಳೂರು 1 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರಿನ ಅಭಿವೃದ್ಧಿ ತಗೊಳ್ಳಿ, ಇದು ಎಲ್ಲದಕ್ಕೂ ನಮ್ಮ ಸರ್ಕಾರ ಇವತ್ತು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ರಾಜ್ಯದ ಒಟ್ಟಾರೆ ಬೆಳವಣಿಗೆಗೆ ಸಮರ್ಥವಾದಂಥ ಸರ್ಕಾರವನ್ನು ರಚನೆ ಮಾಡಿ ಯಾವುದೇ ಪ್ರಕರಣಗಳು ಇರದೆ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಬೇಕೋ ಅದು ಎಲ್ಲವನ್ನ ಮಾಡಿ ಪ್ರಪಂಚದ ದೇಶದ ಇತರ ರಾಜ್ಯಗಳು ಕರ್ನಾಟಕ ರಾಜ್ಯದ ಆಡಳಿತವನ್ನು ಮಾದರಿ ಆಡಳಿತ ಅಂತೇಳಿ ಗುಟ್ಟು ತೋರಿಸುವ ಮಟ್ಟಿಗೆ ಕೊಂಡೋಗಿ ಅವರು ಬಂದು ಇಲ್ಲಿ ಅಧ್ಯಯನ ಮಾಡಿ ಇಲ್ಲಿ ಯೋಜನೆಗಳನ್ನು ಏನು ನಾವು ಮಾಡಿದ್ದೇವೆ ಅದನ್ನು ಅವರು ಮಾಡಬೇಕು ಅಂತ ಹೇಳುವ ಚಿಂತನೆಗೆ ಕೊಟ್ಟಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಯುವಕರಿಗೆ ಭವಿಷ್ಯವನ್ನು ಉಜ್ವಲವನ್ನು ಮಾಡೋದಕ್ಕೋಸ್ಕರ 5,770 ಅರಿವು ಕೇಂದ್ರಗಳನ್ನು, ಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು, ಅದೇ ರೀತಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೂಡಿ 1 ಲಕ್ಷ ಯುವ ಜನತೆಗೆ ತರಬೇತಿ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಂದು ಬಾರಿ ಕಾರ್ಮಿಕರಿಗೆ 20,000 ಪೌರ ಕಾರ್ಮಿಕರಿಗೆ ಮಾಸಿಕ 39,000 ನೀಡಿ ಕಾಯಂಗೊಳಿಸಿದಂಥದ್ದು ಕೂಡ ಪೌರ ಕಾರ್ಮಿಕರ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ,
ಕೂಲಿ ಕಾರ್ಮಿಕರ ಪರವಾಗಿ, ಎಲ್ಲ ವರ್ಗದ ಪರವಾಗಿ ಇವತ್ತು ಅತ್ಯಂತ ಹೆಚ್ಚು ಶ್ರಮವನ್ನು ವಹಿಸಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ನಿಜವಾಗಿಯೂ ಅಭಿನಂದನೆಗೆ ಅರ್ಹರು ಅಂತ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವು ಮೊನ್ನೆ ನೋಡಿದ್ರಿ, ನಮ್ಮ ಜಿಲ್ಲಾ ಕಚೇರಿ ಉದ್ಘಾಟನೆ ಆಯಿತು. ಆ ಸಂದರ್ಭದಲ್ಲಿ ಜಿಲ್ಲೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಜಿಲ್ಲಾ ಕಚೇರಿಯನ್ನು ಕೊಡುವ ಮೂಲಕ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪರ್ವವನ್ನು ಪ್ರಾರಂಭ ಮಾಡಿ ಅವರಿಗೂ ಕೂಡ ಅದರ ಬೆಳವಣಿಗೆಗೆ ನಾವು ಇದ್ದೇವೆ ಅಂತ ಹೇಳುವುದನ್ನು ನಾವು ತೋರಿಸಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದೇವೆ. ಆ ದಿವಸ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 8,000 ಮಂದಿಗೆ RTC ಪೋಡಿಯನ್ನು ಮಾಡಿ ಸರ್ಕಾರದ ಏನು ನಾವು ಪ್ರಾಮಿಸ್ ಮಾಡಿತ್ತು, ಹಿಂದೆ ಒಂದು ಸೆನ್ಸ್ ಜಾಗದಲ್ಲಿ ಒಂದು ಸರ್ವೆ ನಂಬರ್ದಲ್ಲಿ 150 ಜನ ವಾಸವಾಗಿದ್ದರೆ ಅವರಿಗೆ ತನ್ನ ಭೂಮಿ ಎಲ್ಲಿದೆ ಅಂತ ಹುಡುಕಿ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರ ಪರಿಣಾಮವಾಗಿ ಅವರಿಗೆ ಸಾಲಗಳು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಸಿಗ್ತಿರ್ಲಿಲ್ಲ, RTC ಇಲ್ಲ ಅಂತ ಹೇಳೋ ಕೊರಗು ಇತ್ತು. ಇದನ್ನು ಏನೂ ಒಂದು ಪೈಸೆ ಖರ್ಚಿಲ್ಲದೆ ಸ್ಪೆಷಲ್ ಡ್ರೈವನ್ನು ಮಾಡಿ ನಾವು ಇವತ್ತು ಅವರಿಗೆ ಪೋಡಿಯನ್ನು ಮಾಡಿಕೊಟ್ಟು ಅವರಿಗೆ RTCಯನ್ನು ಅವರ ಕೈಗೆ ಕೊಟ್ಟು ಕಳಿಸಿದ್ದೇವೆ. ಅದೇ ರೀತಿ ಬಹಳ ಹಿಂದಿನಿಂದ ಈ 94C ಮತ್ತು 94CCಯಲ್ಲಿ ಬಾಕಿ ಇದ್ದಂಥ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು, ಬಡವರಿಗೆ ಏನೆಲ್ಲ ಸವಲತ್ತು ಬೇಕೋ ಅದನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ. ಇವತ್ತು ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಅಥವಾ ಆಡಳಿತದಲ್ಲಿ ಸುಧಾರಣೆಗಳು ತಂದಿರ್ತಕ್ಕಂಥದ್ದು ಇರ್ಬೋದು, ಜನರಿಗೆ ಬೇಕಾದಂಥ ಅನೇಕ ಸವಲತ್ತುಗಳನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ಇದು ನಮ್ಮ ಸರ್ಕಾರದ ಹೆಮ್ಮೆಯ ಸಾಧನೆ ಆಗಿದೆ ಅಂತ ತಮಗೆ ಈ ಮೂಲಕ ನಾವು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಅದೇ ರೀತಿ ಗ್ಯಾರಂಟಿ ಯೋಜನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳುವುದಾಗಿದ್ದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈವರೆಗೆ 3,77,434 ಫಲಾನುಭವಿಗಳಿಗೆ 1,233 ಕೋಟಿ ರೂಪಾಯಿ 1,233 ಕೋಟಿ ರೂಪಾಯಿಯನ್ನು ಪಾವತಿಸಲಾಗಿದೆ. ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ 8,37,294 ಪ್ರಯಾಣಿಕರು ಶಕ್ತಿ ಯೋಜನೆ ಪ್ರಯೋಜನವನ್ನು ಪಡೆದುಕೊಂಡಿದ್ದು 275 ಕೋಟಿ ರೂಪಾಯಿ ಮೊತ್ತದ ಸದ್ರಿ ಯೋಜನೆ ಈಗಾಗಲೇ ಜಾರಿಗೆ ತಂದಿದ್ದೇವೆ. ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತೆ 5,61,438 ಬಳಕೆದಾರರು ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡೆದಿದ್ದು, ಈವರೆಗೆ ಈ ಯೋಜನೆ ಅಡಿಯಲ್ಲಿ 698 ಕೋಟಿ ರೂಪಾಯಿ ಮೊತ್ತವನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಪಾವತಿಸಿದ್ದೇವೆ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ 11,71,487 ಫಲಾನುಭವಿಗಳಿಗೆ 273 ಕೋಟಿ ರೂಪಾಯಿ ಮೊತ್ತವನ್ನು ಪಾವತಿಸಿದ್ದೇವೆ. ಈಗ ಮತ್ತೆ ಅವರಿಗೆ 5 kg ದುಡ್ಡು ಕೊಡ್ತಾ ಇತ್ತು, ಈಗ ಮತ್ತೆ ಅಕ್ಕಿಯನ್ನು ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಯುವ ನಿಧಿಗೆ ಸಂಬಂಧಪಟ್ಟ ಹಾಗೆ 5,840 ಫಲಾನುಭವಿಗಳನ್ನು ನೋಂದಣಿ ಮಾಡಿದ್ದು 6 ಕೋಟಿ ರೂಪಾಯಿ ಮೊತ್ತವನ್ನು ಪಾವತಿಸಲಾಗಿದೆ. ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದಂತೆ ಈವರೆಗೆ ಒಟ್ಟು 2,488 ಕೋಟಿ ಮೊತ್ತದಷ್ಟು ಗ್ಯಾರಂಟಿ ಯೋಜನೆಗೆ ಪ್ರಯೋಜನವನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಪಾವತಿ ಮಾಡಿದ್ದೇವೆ. ಅಂದರೆ ತಮ್ಗೆ ಅರ್ಥ ಆಗ್ತದೆ, BJP ಅವರು ಪದೇ ಪದೇ ಹೇಳ್ತಾರೆ ಏನೂ ಮಾಡಲಿಲ್ಲ, ಏನು ಯೋಜನೆ ಇಲ್ಲ ಅಂತ. ಈಗ ಜನರಿನ ಕೈಗೆ ದುಡ್ಡು ಆರ್ಥಿಕವಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಅವರು ನಿಮಗೆ ಅನೇಕ ಸಾಕ್ಷಿಗಳನ್ನು ಕೊಡ್ತಾರೆ. ಆ ದುಡ್ಡಿನಿಂದ ಮನೆಗೆ ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು ಇರ್ಬೋದು, ಮನೆಯ ನಿರ್ವಹಣೆ ಮಾಡುವಂಥದ್ದು ಇರ್ಬೋದು, ಬೆಲೆ ಏರಿಕೆ ಆದಾಗ ತಡೆಯತಕ್ಕಂಥ ಶಕ್ತಿ ಇರ್ಬೋದು, 2,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ ಮನೆಗೆ ಬಂದಾಗ, ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದಾಗ, ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಆದಾಗ, ಅದೇ ರೀತಿ ಬೇರೆ ಬೇರೆ ಯೋಜನೆಗಳು ಜಾರಿಗೆ ತಂದಾಗ ಜನರಿಗೆ ಆಗಿರ್ತಕ್ಕಂಥದ್ದು ಸಂತೋಷ ಅದು ಬೇರೆನೇ ಇರ್ತದೆ ಅಂತ ಹೇಳುವುದನ್ನು ಹೇಳುವ ಜೊತೆಗೆ, ಇವತ್ತು ಜನಗಣತಿಯನ್ನು ಮಾಡಬೇಕು ಅಂದಾಗ ಬಹುಶಃ ಕೇಂದ್ರ ಸರ್ಕಾರ ಇವತ್ತು ನಾವು ಜನಗಣತಿಯ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡ್ತೇವೆ ಅಂದಾಗ ನಮ್ಮನ್ನು ಅನುಸರಣೆ ಮಾಡಿ ಕೇಂದ್ರ ಸರ್ಕಾರ ಕೂಡ ಇವತ್ತು ನಾವು ಜನಗಣತಿ ಮಾಡ್ತೀವಿ ಅಂತ ಹೇಳಿಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ನಮ್ಮ ರಾಜ್ಯದಲ್ಲಿ ಇವತ್ತು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಎಂಬ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಅದರ ಒಂದು ಜನಗಣತಿ ಅಥವಾ ಅದರ ಒಂದು ಮೌಲ್ಯವನ್ನು ಮಾಡಲಿಕ್ಕೆ ಇವತ್ತು ನಾವು ಕೈಗೊಂಡಿದ್ದೇವೆ. ಯಾಕಂದರೆ ರಾಜ್ಯದ ಸಂಪತ್ತು
ಎಲ್ರಿಗೂ ವಿತರಣೆ ಆಗಬೇಕು. ರಾಜ್ಯದ ಸಂಪತ್ತು ಜನರ ಆ ಜನಸಂಖ್ಯೆಗೆ ಅನುಗುಣವಾಗಿ ಹೋಗಬೇಕು. ಅವರ ಆರ್ಥಿಕವಾಗಿರ್ತಕ್ಕಂಥ ಇವತ್ತು ಸರ್ವೆಯನ್ನು ಮಾಡಿ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅವರ ಜನರ ಚಿಂತನೆ ಏನು, ಅದನ್ನು ಹುಡುಕಿ ಅವ್ರಿಗೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆ. ಈ ಸರ್ಕಾರ 2 ವರ್ಷ ತುಂಬಿದಂಥ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಪರವಾಗಿ ನಾವೆಲ್ಲರೂ ಅಭಿನಂದಿಸ್ತೇವೆ. ರಾಜ್ಯದಲ್ಲಿ ನಾಳೆ ಕೂಡ ಸುಮಾರು 1,11,000 ಮಂದಿಗೆ ಹಕ್ಕುಪತ್ರಗಳ ವಿತರಣೆ ಫಲಾನುಭವಿಗಳಿಗೆ ಆಗ್ತದೆ. ನಮ್ಮ ಕಾರ್ಯಕ್ರಮಗಳು ಫಲಾನುಭವಿಗಳಿಗೆ ಕೊಟ್ಟು ಆಚರಣೆ ಹೊರತು ಬೂಟಾಟಿಕೆಯ ಆಚರಣೆ ಅಲ್ಲ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೂಟಾಟಿಕೆಗಾಗಿ ಆಚರಣೆ ಮಾಡೋದಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ನಾವು ಹಕ್ಕುಪತ್ರಗಳು ಕೊಡುವಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳ್ತಿದ್ದೆ. ಹಿಂದೆ ಹೇಳ್ತಾ ಇದ್ರು 6 ವರ್ಷಕ್ಕೆ ಅವರು ಕಂದಾಯ ಸಚಿವರಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ರಿಗೂ ಆರ್ಟಿಸಿ ಮಾಡಿ ಕೊಡ್ತೇವೆ, ಎಲ್ರಿಗೂ ಹೊಯ್ಗೆ ಕೊಡ್ತೇವೆ, ಎಲ್ರಿಗೂ ಡಾಲರ್ಗಳನ್ನು ಮಾಡ್ತೀವಿ. ಯಾವ ಯೋಜನೆ ಹೇಳಿದ್ದಾರೆ ಬಿಜೆಪಿಯವರು? ಒಂದೇ ಒಂದು ಯೋಜನೆ ಕೇಂದ್ರ ಸರ್ಕಾರ ಇವತ್ತು ಜಾರಿಗೆ ತಂದಿಲ್ಲ. ಕೇಂದ್ರ ಸರ್ಕಾರ ರಾಜ್ಯವನ್ನ ಸಪೋರ್ಟು ಮಾಡಿಲ್ಲ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿಗೆ ಇವತ್ತು ದುಡ್ಡು ಕೊಡಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ಇದ್ದಾಗ ಇಲ್ಲಿದ್ದಂಥ ಬಿಜೆಪಿ ಸರ್ಕಾರದ ಎಂಪಿಗಳು ಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ ಹೊರತು ಅವರು ಯಾವುದೇ ಒಂದು ಹೋರಾಟ ಮಾಡಿ ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಕೊಡಲಿಕ್ಕುವಂತಹ ಪ್ರಯತ್ನವನ್ನು ಅವರು ಮಾಡಲಿಲ್ಲ. ಇದು ನೋವು ನಮಗಿದೆ. ಕೇಂದ್ರ ಸರ್ಕಾರ ಇವತ್ತು ಮಲತಾಯಿ ಧೋರಣೆ ಮಾಡ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಫೆಡರಲ್ ಸಿಸ್ಟಮ್ ಅಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟೊಟ್ಟಿಗಾಗಿ ತನಗೆ ಸಿಗುವಂತ ಸವಲತ್ತು ಕೊಡಬೇಕು. ನಮಗೆ ಬೇಕಾದಂತಹದ್ದು ಕೊಡದೆ ಎಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದೆ, ಬಿಹಾರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ಅಲ್ಲಿ ನಮಗಿಂತ 3 ಪಾಲು ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥದ್ದು. ದೇಶದಲ್ಲಿಯೇ ಮಹಾರಾಷ್ಟ್ರ ಬಿಟ್ಟರೆ ದಿ ಸೆಕೆಂಡ್ ಹೈಯೆಸ್ಟ್ GST ಕೇಂದ್ರ ಸರ್ಕಾರಕ್ಕೆ ಕೊಡ್ತಂತ ಅನುದಾನ ಕೊಡುವಂಥದ್ದು ರಾಜ್ಯ ಸರ್ಕಾರ. ಅದನ್ನೂ ಲೆಕ್ಕಿಸದೆ ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ಅವರು ತೊಂದರೆಗಳನ್ನು ನೀಡಿದ್ರೂ ಹಣಕಾಸು ಸುವ್ಯವಸ್ಥಿತವಾಗಿದೆ, ಗಟ್ಟಿಯಾಗಿದ್ದೀವಿ. ರಾಜ್ಯ ಸರ್ಕಾರದ 2 ವರ್ಷ ಸಾಧನೆ ರಾಜ್ಯದ ಜನರಿಗೆ ತೃಪ್ತಿ ತಂದಿದೆ ಅಂತ ನಾವು ಭಾವಿಸಿಕೊಳ್ತಾ ಇದ್ದೇವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಪ್ರತಿಯೊಂದು ಯೋಜನೆಗಳು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಪ್ರಣಾಳಿಕೆಯನ್ನು ಏನು ಆಶ್ವಾಸನೆ ಕೊಟ್ಟಿದ್ದೇವೆ ಅದನ್ನು ಬದಿಯಲ್ಲಿಟ್ಟು ಇದು ಒಂದು ಪ್ರಣಾಳಿಕೆ, ಸರ್ವ ಜನಾಂಗದ ಶಾಂತಿಯ ತೋಟದ ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ, ಇದುವೇ ಕಾಂಗ್ರೆಸ್ನ ಬದ್ಧತೆ ಅಂತ ಹೇಳುವುದನ್ನು ಬದಿಯಲ್ಲಿಟ್ಟು ನಾವು ನಮ್ಮ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಎಲ್ಲವೂ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳೋದು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಇನ್ನೂ 3 ವರ್ಷ ಆಡಳಿತದ ಅವಧಿ ಇದೆ. 2 ವರ್ಷದಲ್ಲಿ ಪ್ರಾಮುಖ್ಯತೆ ಪ್ರಯಾರಿಟಿಯಲ್ಲಿ ಏನೇನು ಮಾಡಬೇಕೋ ಅದನ್ನ ನಾವು ಈಗಾಗಲೇ ಆಶ್ವಾಸನೆ ನಮ್ಗೆ ಕೊಟ್ಟಿದ್ದೇವೆ, ಮಾಡಿದ್ದೇವೆ. ಮುಂದೆ ಏನೇನು ಮಾಡಬೇಕೋ ಅದು ಇನ್ನು ಉಳಿದ 3 ವರ್ಷದ ಅವಧಿಯಲ್ಲಿ ಅದನ್ನು ಜಾರಿಗೆ ತರ್ತೀವಿ ಮತ್ತು ಜನರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಡ್ತೇವೆ. ಜನರ ಬೆಂಬಲ ಸದಾ ನಮ್ಗಿರ್ಲಿ ಅಂತೇಳಿ ಹೇಳಿ ನಿಮ್ಮ ಮೂಲಕ ಜನರಿಗೆ ನಾವು ಯೋಜನೆ ಜಾರಿಗೆ ತಂದಿದ್ದೇವೆ, ಏನು ಅನುಷ್ಠಾನ ಮಾಡಿದ್ದೇವೆ ಅದು ಜನರಿಗೆ ತಲುಪಿಸುವಲ್ಲಿ ಪತ್ರಿಕಾ ರಂಗದ ಪಾತ್ರ ಮತ್ತು ದೃಶ್ಯ ಮಾಧ್ಯಮದ ಪಾತ್ರ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಮುಖಪುಟಗಳಲ್ಲಿ ಯಾವುದೇ ಪೇಪರ್ ತೆಗೆದರೂ ಮುಖಪುಟದಲ್ಲಿ ಏನು ಮಾಡಿದ್ದೇವೆ, ಯಾವ ರೀತಿ ಸರ್ಕಾರ ಯೋಜನೆಗಳನ್ನು ಹಂಚಿಕೊಟ್ಟಿದೆ ಅದನ್ನು ನಾವು ಜನರಿಗೆ ತಿಳಿಸಿದ್ದೇವೆ. ಸುಳ್ಳು ಅಂಕಿ ಅಂಶಗಳು ಹೇಳಲಿಕ್ಕೆ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಬಿಕಾಸ್ ಎಲ್ಲವೂ ಟ್ರಾನ್ಸ್ಪರೆನ್ಸಿಯಲ್ಲಿ ಇರ್ತದೆ, ಎಲ್ಲವರಿಗೂ ಮಾಹಿತಿ ತೆಗೆದುಕೊಳ್ಳುವ ಹಕ್ಕು ಇರ್ತದೆ. ಏನು ಮಾಡಿದ್ದೇವೋ ಅದನ್ನು ಜನರಿಗೆ ಹೇಳಿದ್ದೇವೆ. ಜನರ ಆಶೀರ್ವಾದ ಮುಂದೆಯೂ ನಮ್ಮ ಜೊತೆ ಇರಲಿ ಅಂತೇಳಿ ಈ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡಿ ಬಯಸ್ತೇನೆ. ಸರ್ಕಾರ ಬಂದ ನಂತರ ಗೃಹ ಸಚಿವರು ಅವರನ್ನು ಪ್ರಶ್ನಿಸಿದಾಗ ಅವರಿಗೆ ಅದು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ಮಾತಾಡಿದರು. ಸಿಎಂ ಕೂಡ ಒಂದ್ಸರಿ ಅದೇ ರೀತಿಯಲ್ಲಿ ಮಾತಾಡಿದ್ರೆ ನಾವು ಹಾಗೆ ಹೇಳಿದ್ದೇವೆ ಎನ್ನುವಂತ ಬೇರೆಯವ್ರ ಹತ್ರ ಕೇಳ್ತಿದ್ರು ಪ್ರಶ್ನೆ ಕೇಳುವಾಗ. ಅದು ಕರಾವಳಿಗೆ ಸಂಬಂಧಪಟ್ಟಂತ ಪ್ರತ್ಯೇಕವಾದ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಐನೋ ಹೌದು ಮಾಡಿದ್ದೇವೆ. ಬಿ.ಕೆ. ಹರಿಪ್ರಸಾದ್ ಅವರು ಅದನ್ನ ಘೋಷಣೆ ಮಾಡಿದ್ರು ನಮ್ಮ ಸಮಾವೇಶದಲ್ಲಿ. ಮಾಡಿದ್ದೇವೆ, ಅದನ್ನು ಜಾರಿಗೆ ತರ್ತೇವೆ. ಬೇರೆ ಬೇರೆ ಬೇಕಾಗಿಲ್ಲ, ಇಚ್ಛಾಶಕ್ತಿ ನೀವು ಹೇಳಿದ್ರೆ ಸರಿ ಇದೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಅದು ಕೂಡಲೇ ಮಾಡ್ತೀವಿ.
ಸಹಯೋಗಿ ಪಕ್ಷಗಳೇ ಇದಕ್ಕೆ ಟೀಕೆ ಮಾಡಿದ್ದಾರೆ. ಅಂದ್ರೆ ನೀವು ಮನಸ್ಸ ಇದನ್ನೇ ಸರ್ಕಾರ ಮನಸ್ಥಿತಿಯಲ್ಲೇ ಇಲ್ಲ, ಹಾಗಾಗಿ ಇನ್ನೊಂದು ಮತ್ತೆ ಇದು ಮಾಡಿ ಮಾಡೋ ಅವಶ್ಯಕತೆ ಅಂದ್ರೆ ಈ ಇಚ್ಛಾಶಕ್ತಿನೇ ಕಾಣ್ತಾ ಇಲ್ಲ ಅಂತ ಇದನ್ನ ಮತ್ತೆ ಮಾಡ್ಬೇಡಿ, ಇದನ್ನ ಮಾಡಿ. ಫಸ್ಟ್ ಇಚ್ಛಾಶಕ್ತಿ ಬೇಕು, ಸರ್ಕಾರದ ಇಚ್ಛಾಶಕ್ತಿ ಇದಕ್ಕೆ ಅಂತಂದ್ರೆ ಅದಕ್ಕೆ ಅಂದ್ರೆ ಇದಕ್ಕೆ ನಿಮ್ಮ ಇಚ್ಛಾಶಕ್ತಿಯಲ್ಲಿ ತೋರಿಸ್ತಾ ಇಲ್ಲ, ಸಾಫ್ಟ್ ಇದೀನಿ ಅಂತ ಅಂದ್ಬಿಟ್ಟು. ಯಾರು ಕಮ್ಯುನಲ್ ಅನ್ನ ಇಲ್ಲಿ ಕಮ್ಯುನಲ್ ಅನ್ನ ಏನು ಪ್ರಚಾರ ಪಡಿಸ್ತಾರೆ ಮತ್ತು ಅದನ್ನ ಲಾಭ ಪಡಿತಾರೆ, ಅವರಿಗೆ ಮಾತ್ರ ಇದು ಚಿಂತನೆ ಇರಬಹುದು. ಅವರಿಗೂ ಸಾಮಾನ್ಯ ಜನರಿಗೆ ಸಹಯೋಗಿ ಪಕ್ಷ ನಾಟ್ ಕಾಂಗ್ರೆಸ್. ಕಾಂಗ್ರೆಸ್ ಈಸ್ ಐ ಡು ನಾಟ್ ನೋ ಇಂಡಿಯಾ ಅಲೈನ್ಸ್. ನೋ ಒನ್ ಇಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಅವರು ಅವರಿಗೆ ಅದರ ವಿಚಾರಗಳು ತಿಳುವಳಿಕೆ ಇಲ್ಲದೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ನಾನೇನು ಹೇಳ್ತೇನೆ, ಅದು ಇಟ್ ಈಸ್ ದಿ ನೀಡ್ ಆಫ್ ದಿ ಅವರ್. ಇಂಥ ವಿಚಾರಗಳು ಯಾರು ಕೋಮು ವಿಚಾರಗಳನ್ನ ಬಿತ್ತಿ ಜನರಲ್ಲಿ ವಿಷಬೀಜವನ್ನ ಬಿತ್ತಿ ಪ್ರೊವೊಕೇಶನ್ ಮಾಡಿ ಇಂಥ ಗಲಾಟೆಗಳಿಗೆ ಶಾಂತಿ ಸಂವಾದ ಕದಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವರ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಆಂಟಿ ಕಮ್ಯುನಲ್ ಫೋರ್ಸಸ್ ಒಂದು ಟಾಸ್ಕ್ ಕಮಿಟಿ ಬೇಕೇ ಬೇಕು ಅಂತ ಮಾಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅವರ್ ಡ್ಯೂಟಿ ಟು ಡೂ ಇಟ್. ನಾವು ಘೋಷಣೆ ಮಾಡಿದ್ದೇವೆ, ಅದು ಮಾಡುವಂತ ಅವಶ್ಯಕತೆ ಇದೆ. ನಮ್ಮ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳಿದ್ದಾರೆ, ಅದು ಜಾರಿಗೆ ಬರುತ್ತದೆ. ಇನ್ನೊಂದು ಮಾಡಲಾದಾಗ ಪುನಃ ಬಂದು ಹೇಳ್ತಾರೆ ಈಗ ಒಂದು ವಾರದಲ್ಲಿ ಮಾಡ್ತೇವೆ, ಮೊನ್ನೆ ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೇವೆ ಅಂತ. ಈಗ 20 ದಿನ ಆಯ್ತು, ಕೂಡ ಅದು ಸ್ವಾಮಿ ವಿವೇಕಾನಂದ ಹಾಗೆ ಆಗ್ತದ? ಹೌದು, ಅದನ್ನೀಗ ನಾನು ಮೊನ್ನೆ ತಿಳಿಸಿಕೊಟ್ಟಿದ್ದೇನೆ, ನೋಡಿದ್ದೇನೆ, ಹೇಳಿದ್ದಾರೆ, ಓದಿದ್ದಾರೆ, ಅದನ್ನು ಮಾಡ್ತೀವಿ. ನೋ, ಇಟ್ ಇಸ್ ಆಲ್ ನೀಡ್ ಆಫ್ ದಿ ಅವರ್. ಅದು ಸಮಾಜದ ಒಳಿತಿಗಾಗಿ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಇಂಥ ವಿಚಾರಗಳು ಆಗಬಾರದು ಅಂತ ಹೇಳುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆಲ್ಲರ ಸಹಕಾರ ಬೇಕು. ಆಮೇಲೆ ಇದೊಂದು ಈಗ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಹೇಳಿದ್ವಿ. ಒಂದು ಹಳೆ ಇಶ್ಯೂ ಇರೋದು ಗೃಹಲಕ್ಷ್ಮಿದು. ಅಲ್ಲಿ ನಿಮ್ಮ IT ಇದ್ರದ್ದು ಹಿಂದೆನೆ ಅದು ಬಹಳ ಡಿಸ್ಕಷನ್ ಆಗಿದೆ. ಇನ್ನೂ ತನಕ ಏನು ಸೊಲ್ಯೂಷನ್ ಕಂಡಿಲ್ಲ ಅದಕ್ಕೆ. ಅಂದ್ರೆ ಕೆಲವು ಇವರಿಗೆ IT ಇದ್ರದ್ದು ಇದು ಮಾಡಿದ್ದು ಇದು ಮಾಡ್ತೇವೆ, ಅದನ್ನ ಇದು ಮಾಡ್ತೇವೆ ಅಂತ ಅಂದ್ಬಿಟ್ಟು ಅಲ್ಲಿ ಇದಾಗಿದೆ. ಇನ್ನೊಂದು ನಿಮ್ಮ ಶಕ್ತಿ ಯೋಜನೆ, ಸಾರಿ ಶಕ್ತಿ ಅಲ್ಲ, ಯಾವುದು ನಮ್ಮ ಫ್ರೀ ಎಲೆಕ್ಟ್ರಿಸಿಟಿ, ಗೃಹ ಜ್ಯೋತಿ, ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಈ ರೆಂಟಲ್ ಇರೋ ಇವರಿಗೆ ಬರ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಇದೆ. ಆಮೇಲೆ ಈ ಹೊಸ ಮನೆಗಳ ಇದಕ್ಕೆ ರಿಸ್ಟ್ರಿಕ್ಷನ್ ಮಾಡಿರೋದು 50 ಯೂನಿಟ್ಗೆ ಇದು ಮಾಡಿರೋದು 50 ಯೂನಿಟ್ಗೆ. ಈಗ ಅಲ್ಲಿ ಕೇಳ್ತಾ ಇರೋದು ನಮ್ಗೆ ಯಾಕೆ ವೈ ಆರ್ ವಿ ಡಿನೈಡ್ ಅಂತ ಅಂಬೋದು ಇದು ಬರ್ತಾ ಇದೆ. ಬಟ್ ಸ್ಟಿಲ್ ಈ ಎರಡು ಇಶ್ಯೂಸ್ ನ ಅಂದ್ರೆ ಈ ನಿಮ್ಮ ಗ್ಯಾರಂಟಿ ಕಮಿಟಿಯ ಇದರಲ್ಲಿ ಈ ಅದು ಇದೇನು ಯಾವ ರೀತಿಯಿಂದ ಏನು ಅದು ಹೇಳಿ. ಈ ರೆಂಟಲ್ ಇದು ರಾಘವ ಅವ್ರದ್ದೇ ಸಮಸ್ಯೆ, ಅವ್ರದ್ದೇ ಅದೇನಾಯ್ತು ಅವರ ಪ್ರೀವಿಯಸ್ ಯಾರು ರೆಂಟಲ್ ಇದ್ರು ನೋಡಿ, ಅದು ನಂದಲ್ಲ. ಬಿಡು, ಈಗ ನಂದೇ ಸಮಸ್ಯೆ, ನಂದು ಹೇಳ್ತೀನಿ. ನಾನೊಂದು ರೆಂಟಲ್ ಮನೆಯಲ್ಲಿ ಇದ್ದೆ ಮೂಡುಬಿದ್ರೆಯಲ್ಲಿ. ಈ ಏನು ಯೋಜನೆ ಸರ್ಕಾರ ಬಂತಲ್ಲ, ಕರೆಕ್ಟ್ ಡಿಸೆಂಬರಲ್ಲಿ ನಾನು ಮನೆ ಶಿಫ್ಟ್ ಮಾಡಿದೆ. ಇಲ್ಲಿ ನನಗೆ 1800 ಅಥವಾ 180 ಯೂನಿಟ್ ಬರ್ತಾ ಇತ್ತು. ಅಲ್ಲಿ ಹೋದಾಗ ಆ ಮನೆ ಏನಾಗಿತ್ತು, ಓನರ್ ಖಾಲಿ ಇದ್ರು, ನನಗೆ ಕೊಟ್ಟರು. ನನಗೆ 58 ಮಾತ್ರ ಯೂನಿಟ್ ಬರ್ಲಿಕ್ಕೆ ಶುರು ಆಯಿತು. ಯಾಕೆಂತ ನೋಡುವಾಗ ಅವರು ಎವರೇಜ್ ತೆಗೆದ್ರು ಇಡೀ ವರ್ಷದ್ದು. ಬಂದಿದ್ದ ಮನೆಗೆ 58 ಕೊಟ್ಟಿದ್ದಾರೆ. ಅದು ಒಂದು ಪ್ರಾಬ್ಲಮ್. ಆಗ 201 ಬಂತು ಕಳೆದ ತಿಂಗಳು, ಬೇಸಿಗೆ ಜಾಸ್ತಿ ಇರೋ ಫ್ಯಾನ್ ಇರುವಾಗ. ಅವಾಗ ಫುಲ್ ಬಿಲ್ ಬಂತು. 200 ದಾಟಿಬಿಟ್ರೆ 205, 210 ಬಂದರೆ ಫುಲ್ ಬಿಲ್ ಬರ್ತದೆ. ಮನೆ ಬಾಡಿಗೆಗೆ ಹೋಗುವಾಗ ಬಾಡಿಗೆದ್ದು ಆ ಎವರೇಜ್ ಇದ್ರದ್ದು 58 ಬರ್ತಾ ಇದೆ. ನಿರಂತರ ತುಂಬಾ ಜನದ್ದು ಆ ಸಮಸ್ಯೆ ಇದೆ. ಅದನ್ನ ಚೇಂಜ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ನಮ್ಮೊಳಗಿರೋದು. ಅದು ನಾವು ಹಾಕ್ಬೇಕು, ಕ್ಯಾನ್ಸಲ್ ಮಾಡಿ ಆ ಮನೆಗೆ ಬಾಡಿಗೆ ಹೋಗಿದ್ದೀರಿ ಅಂತ ಮಾಡ್ಬೇಕು. ಇದು ತಗೊಂಡ್ರೆ ಆಯ್ತು, ಅದು ಅದರಲ್ಲಿ ಅವಾಗ ಫುಲ್ ಬರ್ತದೆ. ಬೇರೆ ಹೆಸರಲ್ಲಿ ಮಾಡ್ಬೇಕು, ನಿಮ್ಮ ಮನೆ ಹೊಡೆದ ಮಿಸಸ್ ಹೆಸರಲ್ಲಿ ಮಾಡ್ಬೇಕು ಬಾಡಿಗೆಗೆ. ನಾವು ಮಾಡಿದೀವಿ ಬೇರೆ ಕಡೆ. ಎಸ್, ಅದಕ್ಕೆ ಕಮಿಟಿ ಇದೆ, ಕಮಿಟಿ ಮಾಡಿ ನಾನು ಕಮಿಟಿಯ ಹೌದು ರಿವ್ಯೂ ಮೀಟಿಂಗ್ ಇದು ತಂದಿದ್ದೇನೆ. ಮೊನ್ನೆ ಭರತ್ ಮುಂಡೂಡಿ ಅವರು ಮಾಡಿದ್ದು. ಅದರಲ್ಲಿ ಏನು ಹೇಳಿದ್ದಾರೆ, ಸುಮಾರು ಇಂಥ ಯೋಜನೆಗಳಿಗೆ ರಿವ್ಯೂ ಆಗಿದೆ. ಹಾಗೆ ಸುಮಾರು 300 ಜನರಿಗೆ ಮೊನ್ನೆ ಮಂಗಳೂರಿನಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಯೂನಿಟನ್ನು ಜಾಸ್ತಿ ಮಾಡಿ ರಿವ್ಯೂ ಮಾಡಿ ಕೊಟ್ಟಿದ್ದಾರೆ. ನೀವು ಹೇಳಿದ್ದನ್ನು ನನ್ನ ಗಮನದಲ್ಲಿ ಇಟ್ಟುಕೊಂಡು ಸಮಿತಿಯ ಗಮನಕ್ಕೆ ತಂದು
ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದರೆ 200 ಯೂನಿಟ್ವರೆಗೆ ಯಾರೆಲ್ಲ ಬಳಕೆ ಮಾಡ್ತಾರೋ ಅವರಿಗೆ ಸಿಗಬೇಕು. ಎವರೇಜ್ ಮೇಲೆ ಇಷ್ಟು ಯೂನಿಟ್ ಅಂತ ಫ್ರೀ ಇರ್ತದೆ. ಮತ್ತು 10% 58 ಇದ್ರೆ ಮತ್ತೆ 10% ಅದಕ್ಕೆ ಹಾಕಿ ಮಾಡ್ತಕ್ಕಂಥ ಅವಕಾಶ ಇತ್ತು. ಅದು ಸರಿ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಇದು ನಮ್ಮ KSS ಅದ್ರ ಬಗ್ಗೆ ಇನ್ನೂ ತನಕ ಏನು ಅಂತ ಏನು ಇದು ಕಾಣ್ತಾ ಇಲ್ಲ. ಈಗ 100 ಬಸ್ಸಸ್ ಎಲೆಕ್ಟ್ರಿಕ್ ಅವರು ಬರ್ತದೆ. 100 ಎಲೆಕ್ಟ್ರಿಕ್ ಬಸ್ಸಸ್ ಫಾರ್ ಮ್ಯಾಂಗ್ಳೂರಿಗೆ ಗ್ರ್ಯಾಂಟ್ ಆಗಿದೆ. ಅದರಲ್ಲಿ ಸಿಟಿ ಒಳಗಡೆನೆ ಅದು ಜಾಸ್ತಿ ಓಡಾಟವನ್ನು ಮಾಡಿಸ್ತೀವಿ. ಈಗ ಸಿಟಿ ಅಂದರೆ ಆ ಬಸ್ಸಿಗೆ ಪರ್ಮಿಟು ಬೇಕಾಗಿಲ್ಲ. ನಾವು ಎಲ್ಲಿ ಬೇಕಾದರೂ ಆ ಬಸ್ಸುಗಳು ರೂಟನ್ನು ಮಾಡಿ ಹಾಕ್ಬೋದು ಅಂತ ಕಾನೂನು ಇದೆ. ಹಾಗಾಗಿ 100 ಬಸ್ಸುಗಳು ಮಂಗಳೂರು KSRTCಗೆ ಅಲಾಟ್ಮೆಂಟ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಬರ್ತದೆ. ಬಂದ ಮೇಲೆ ಅದು ಎಲ್ಲೋ ನಗರದ ಒಳಗಡೆ ಎಲ್ಲೆಲ್ಲಿ ನಮಗೆ ರೂಟ್ಗಳು ಬೇಕು, ಎಲ್ಲೆಲ್ಲಿ ಪ್ರೈವೇಟ್ ಬಸ್ಸುಗಳು ಹೋಗೋದಿಲ್ಲ, ಎಲ್ಲೆಲ್ಲಿ ಪ್ರೈವೇಟ್ ಬಸ್ಸುಗಳು ಟ್ರಿಪ್ ಕಟ್ ಮಾಡ್ತಾರೆ, ಅದನ್ನೆಲ್ಲ ನಿಯಂತ್ರಣ ಮಾಡಿ ಹೊಸ ಬಸ್ಸುಗಳನ್ನು ಹಾಕ್ತೇವೆ. ಅದರ ನಂತರ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಯೋಜನೆಯಲ್ಲಿ ಸ್ವಲ್ಪ ಏನಾದರೂ ಕಡಿಮೆ ಪ್ರಗತಿ ಇದ್ದರೆ ಅದು ಶಕ್ತಿ ಯೋಜನೆಯಲ್ಲಿ. ಬಿಕಾಸ್ ನಗರದಲ್ಲಿ KSRTC ಬಸ್ಸುಗಳು ಇಲ್ಲದೇ ಇರುವುದರಿಂದ ನಮ್ಮಲ್ಲಿ ಸುಮಾರು 14 ಬಸ್ಸುಗಳು ಏನೋ ಇದ್ದಾವೆ ನರಮ್ ಯೋಜನೆಯಲ್ಲಿ ಜಾರಿಗೆ ತಂದದ್ದು. ಅದು ಕಣ್ಣಿಗೆ ಕಾಣೋದಿಲ್ಲ, ಯಾಕಂದರೆ ಇದು 250-300 ಬಸ್ಸುಗಳು ಇದ್ರಲ್ಲಿ. ಹಾಗಾಗಿ ಮತ್ತೆ ಅದನ್ನು ಮಾಡ್ತೇವೆ. ಮತ್ತು ಈ ರೂಟ್ ಲೈಕ್ ಮ್ಯಾಂಗ್ಳೂರ್ ಟು ಮೂಡಬಿದಿರೆಯಲ್ಲಿ ಬಸ್ಸುಗಳೇ ಇರಲಿಲ್ಲ. ಈಗ ನಾವು 4 ಬಸ್ಸುಗಳನ್ನು 2 ಬಸ್ ಆಚೆಯಿಂದ 2 ಬಸ್, ಅದಕ್ಕೆ 100% ರೆಸ್ಪಾನ್ಸ್ ಇದೆ. ಫುಲ್ ಬಸ್ ಓಡ್ತಾ ಇದೆ. ಅಲ್ಲಿ ಈಗ ಈ ಎಲೆಕ್ಟ್ರಿಕ್ ಬಸ್ಗಳು ಬಂದ ಮೇಲೆ ಮತ್ತೆ ಅದರ ಓಡಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ. ಎಲೆಕ್ಟ್ರಿಕ್ ಬಸ್ ಎಸ್ ನೆಕ್ಸ್ಟ್ ಮಂತಲ್ಲಿ ಉಂಟು. ಈ ಬಸ್ ಬಂದಿದೆ, ಈಗಾಗಲೇ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಒಂದು ಕೇಂದ್ರ ಸರ್ಕಾರ ಮ್ಯಾಂಗ್ಳೂರ್ ಡಿವಿಷನ್. ಅದು ಮ್ಯಾಂಗ್ಳೂರ್ ಡಿವಿಷನ್ ಅಂದರೂ ಮಂಗಳೂರಿಗೆ ಓಡಾಡೋದು, ದೂರಕ್ಕೆ ಕೊಂಡೋಗೋದಿಲ್ಲ. ಇಲ್ಲ ಹೌದು, ಪುತ್ತೂರಿಗೆ ಒಂದಿದೆ. ನಾವು ಕಾಂಪಿಟೇಷನ್ ಅಲ್ಲ, ನಾವು ಒಟ್ಟಿಗೆ ನಮ್ಮ ಶಕ್ತಿ ಯೋಜನೆಗೆ ಸ್ವಲ್ಪ ಜಾಸ್ತಿ ಶಕ್ತಿ ಕೊಡಬೇಕು ಅಂತ. ಅದು ಕೋರ್ಟಿಗೆ ಹೋಗ್ತಾರೆ, ಹೋದ್ರೆ ಮತ್ತೊಂದು ಕೋರ್ಟ್ ನಾವು ಅದಕ್ಕೂ ಮಾಡ್ತೀವಿ. ಅದರ ಬಗ್ಗೆಯೂ ಆಲೋಚನೆ ಇದೆ. DC ಅವರು ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದಾರೆ. ಇದರ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಇನ್ನು ಅದು ಮಾಡ್ತಾರೆ ಅಲ್ಲ, ಅವರು ಸರ್ಕಾರಕ್ಕೆ ಬರೆದಿದ್ದಾರೆ. ಸರ್ಕಾರಕ್ಕೆ ಬರೆದಿದ್ದಾರೆ, ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಇದನ್ನ DM ನೋಟಿಫಿಕೇಶನ್ನ ಅವಶ್ಯಕತೆ ಇರೋದಿಲ್ಲ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದಾರೆ. ನಾನು ಇದನ್ನು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದ್ದೀನಿ. ನಮಗೆ ಎಲ್ಲಿ ನಮ್ಮ ಜನರಿಗೆ ಸಾಯಬೇಕು ಅಲ್ಲಿ ಬಸ್ ಆಗಲಿ ಕೊಡಿ, ಪ್ರೈವೇಟ್ ಅವರು ಬೇಡ ಅಂತ ಹೇಳೋ ಪ್ರಶ್ನೆ ನಮ್ದಿಲ್ಲ. ಅವರು ಅವರಷ್ಟು ಕೆಲಸ ಮಾಡ್ತಾರೆ, ಒಳ್ಳೆ ಸೇವೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ದಟ್ ಇಸ್ ನೋ ಸೆಕೆಂಡ್ ಇಶ್ಯೂ. ಅವ್ರು ಇಲ್ಲದೇ ಇರ್ತಿದ್ರೆ ಮಂಗಳೂರು ನಗರದಲ್ಲಿ ಇಷ್ಟು ಒಳ್ಳೆಯ ರೀತಿ ಸಾರಿಗೆ ವ್ಯವಸ್ಥೆ ಆಗ್ತಿರ್ಲಿಲ್ಲ. ಹಾಗಾಗಿ ನಮಗೆ ಜನರಿಗೆ ಎಲ್ಲಿ ಅಗತ್ಯ ಉಂಟು ಅಲ್ಲಿ ಮಾತ್ರ ಆಗ್ತದೆ ಹೊರತು ಬೇರೆ ಏನು ನಮಗೆ ಮಾಡುವ ಅಧಿಕಾರ ಇದೆ. ಕ್ಯಾನ್ಸಲ್ ಅಲ್ಲ, ಈ ಜನಸಂಖ್ಯೆಗೆ ಆಧರಿಸಿ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ತಿದ್ದುಪಡಿ ತರಬಹುದು. ಅದಕ್ಕೆ ಮಾಡುವಂತಹದ್ದು ಅವಶ್ಯಕ DM ಆಕ್ಟ್ ಅದು ನೋ ಮೋರ್ ಇಟ್ ವಿಲ್ ಮಾಡಿದ್ದಾರೆ, ಇನ್ನೂ ಮಾಡಬಹುದು. ಅದನ್ನು ಕ್ಯಾನ್ಸಲ್ ಮಾಡಬಹುದು, ರಾಜ್ಯ ಸರ್ಕಾರನೇ ತೀರ್ಮಾನ ತಗೊಳ್ಬಹುದು. ಸೊ ಈ ಸೇಸ್ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಟೇಕ್ ಎ ಡಿಸಿಷನ್ ಆನ್ ದಿಸ್ ಇಶ್ಯೂ ಅಂತ ಅವರು ಹರೀಫ್ ಅವರು ಹೇಳಿದ್ದಾರೆ. ಅವ್ರು ಸ್ವಲ್ಪ ನೋ ರೆಕಮೆಂಡ್, ಐ ಹ್ಯಾವ್ ನಾಟ್ ಸೀನ್ ದ ರೆಕಮೆಂಡೇಶನ್ಸ್. ಅಲ್ಲ, he has told me that. ನಮ್ಮ ಹತ್ರ ಅದನ್ನು ಹೇಳಿದ್ದಾರೆ. ಅದು KDPಯಲ್ಲಿ ತೀರ್ಮಾನ ಆಗಿತ್ತು. KDP ಮೀಟಿಂಗ್ ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಅದನ್ನು ನೀವು ತೆಗೆದಾಕಿ. ಅಗತ್ಯ ಹೌದು ಮಾಡಿ. ನಾವು ಬಂದ ಯು ಕ್ಯಾನ್ ಸ್ಪೀಕ್ ಟು ರಾಜೇಶ್. ನಾನು ಮೊನ್ನೆ ಅವರ ಕರೆಸಿ ಮಾತಾಡಿದ್ದೇನೆ. ಪುತ್ತೂರು 100 ಉಂಟು, ಅದು ಇನ್ಕ್ಲೂಡ್ಸ್ ಹೌದು ಮಂಗಳೂರಿಗೆ ಪುತ್ತೂರು. ಹಾಗಾಗಿ ಅದು ಜನರಿಗೆ ಶಕ್ತಿ ಯೋಜನೆಗೆ ಸ್ವಲ್ಪ ಶಕ್ತಿ ಜಾಸ್ತಿ ಬರ್ತದೆ. ಅಕ್ಕ ಇದ್ದಾರೆ ನಮ್ದು ಜಾಸ್ತಿ ಓಡಾಡಲಿಲ್ಲ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತೇವೆ. ಜನರಿಗೆ ಸೌಕರ್ಯ ಹೋಗಬೇಕು, ಬಸ್ಸು ಜಾಸ್ತಿ, ರೂಟ್ ಹೇಗೆ ಬೇಕು. ಈಗ DC ಆಫೀಸ್ ಹೊಸ್ತಾಯಿತು, ಸಿಟಿ ಆಫೀಸ್ನ ಇಲ್ಲಿ ಮೊದಲಲ್ಲಿ ಇಲ್ಲಿ ಬರಬೇಕಾಗಿತ್ತು, ಈಗ ಅದಿಲ್ಲ.
ಸಿಟಿ ಬಸ್ಗಳನ್ನು ಅಲ್ಲಿ ಜಾಸ್ತಿ ಒತ್ತು ಕೊಟ್ಟು ಮಾಡ್ತೀವಿ. ನಗರ ಬೆಳೀತಾ ಇದೆ. ಯು ವಿಲ್ ಗೋ ಟು ಔಟ್ಸ್ಕರ್ಟಿಗೆ ಹೋಗಬೇಕು ಜನರು. ಅಲ್ಲಿ ಉದ್ಯಮಗಳು ಬರ್ತಾ ಇದೆ, ಕಾರ್ಖಾನೆಗಳು ಬರ್ತಾ ಇದೆ, ತುಂಬ ಔಟ್ಸೈಡ್ಸ್ ಬೆಳೀತಾ ಇದೆ ಅಲ್ವ ನಗರ. ಭಾಳ ವಸತಿಗಳು ಬರ್ತಾ ಇದೆ, ಹೌದು, ಅಪಾರ್ಟ್ಮೆಂಟ್ಗಳು ಹೊರಗಡೆ ಬರ್ತಾ ಇದೆ ನಗರದಿಂದ. ಹೌದು, ಪಿಲಿಕುಳಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಬಸ್ಗಳನ್ನು ಹಾಕಿ ಜನರಿಗೆ ಪ್ರವಾಸೋದ್ಯಮಕ್ಕೆ ಹೌದು ಮಾಡ್ತೀವಿ. ಅದೇ ನಮ್ಮ ಸಮಸ್ಯೆ ಇರೋದು. ಬಜೆಟ್ನಲ್ಲಿ ಘೋಷಣೆ ಮಾಡಿದ ಪತ್ರಕರ್ತರಿಗೆ ಒಂದು 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಅಂತ ಒಂದು ಘೋಷಣೆ ಮಾಡಿದ್ರು, ಇನ್ನು ಜಾರಿಗೆ ಬರಲಿಲ್ಲ. ಮಾಡ್ತೀವಿ. ಏನೆಲ್ಲ ಹೇಳ್ತೀರೋ ಅದು ನೆಕ್ಸ್ಟ್ ನಂದು ಮೀಟಿಂಗಲ್ಲಿ ಅದು ವಿಧಾನ ಪರಿಷತ್ನಲ್ಲಿ ಅದು ಪ್ರಶ್ನೆ ಕೇಳ್ತೀನಿ, ಜಾರಿಗೆ ಹೇಳಿದ್ರೆ ಸಿಎಂ ಪಾಸ್ ಮಾಡ್ತಾರೆ ಅಂತ ಒಂದು ಇದೆ. ಬಟ್ ಹಣಕಾಸಿನ ವ್ಯವಸ್ಥೆ ಬಂದಾಗ ಸ್ವಲ್ಪ ಕೂಡ್ತಾರೆ ಅವರು. ಈಗ ದಿನೇಶ್ ಗುಂಡೂರಾವ್ ಎಷ್ಟು ಸಲ ಬರ್ತಾರೆ ಹೋಗ್ತಾರೆ. ಅಲ್ಲ ಉಸ್ತುವಾರಿ ಅಂದ್ರೆ ಮತ್ತೇನು? ಉಸ್ತುವಾರಿ ಅಂದ್ರೆ ಅರ್ಥನೇ ಅದೇ ಅಲ್ಲ. ಉಸ್ತುವಾರಿ ಅಂದ್ರೆ ಏನು? ಸೂಪರ್ವೈಸಿಂಗ್. ಇದೆಲ್ಲ ಸರ್ಕಾರದ ನಿಯಮ, ಉಸ್ತುವಾರಿ ಮಂತ್ರಿಗಳೇ ಮಾಡಬೇಕಾಗಿಲ್ಲ. ನಾವು ಮಾಡ್ತೀವಿ. ಸರ್ಕಾರವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತೀವಿ. 3 ಗಂಟೆಗೆ ಅಲ್ಲಿ ಮನೆಯಿಂದ 3 ಗಂಟೆ ಹೊರಡ್ತಾರೆ. ಹೌದು, ಅದು ತುಂಬಿಸ್ಲಿಕ್ಕೆ, ಮಣ್ಣು ತುಂಬಿಸ್ಲಿಕ್ಕೆ ಆಗೋ ಖರ್ಚು ಹೊಸ ಏರ್ಪೋರ್ಟ್ ಅನ್ನು ಮಾಡಬಹುದು. ದಟ್ ಈಸ್ ದಿ ರಿಪೋರ್ಟ್. ನನ್ನ ಹತ್ರ ಹಿಂದೆ ನಾನು ನಿಮ್ಗೆ ಕೊಟ್ಟಿದ್ದೇನೆ, ಅದು ಮತ್ತೆ ಬೇಕಾದ್ರೆ ಕಳಿಸ್ಕೊಡ್ತೇನೆ. ಅಲ್ಲ, ಮಾಡ್ತಾರೆ. ಜಾಗ ಸರ್ಕಾರಕ್ಕೆ ಬೇಕಾದ ಈಗ ಒಂದು ಏರ್ಪೋರ್ಟ್ ಇರುವಾಗ ಮತ್ತೆ ಹೊಸ 1,000 ಎಕರೆ ಜಾಗ ಬೇಕಾಗ್ತದೆ, 800 ಎಕರೆ. ಹಾಗೆ ಅಷ್ಟು ದೊಡ್ಡ ಜನರಿಗೆ ತೊಂದರೆ ಆಗುದಿಲ್ವಾ? ಅದರ ಆಚೆ ಈಚೆ ಸರ್ಕಾರಕ್ಕೆ ಅಭಿವೃದ್ಧಿ ಆಗ್ಬೇಕಲ್ಲ. ಈಗ ಡಿಜಿಸಿ ಅದನ್ನು ರೂಲ್ಸ್ ಇದ್ದಾರೆ ಸರ್, ವಿದಿನ್ 50 ಕಿಲೋಮೀಟರ್ಸ್ ಇನ್ನೊಂದು ಇರಬಾರ್ದು. ಇದನ್ನೇ ಎಕ್ಸ್ಪೆನ್ಷನ್ ಆಗಬೇಕು, ಅಥವಾ ವಿ ಹ್ಯಾವ್ ಟು ಶಿಫ್ಟ್ ಇಟ್ ಟು ದ ನ್ಯೂ ಅದೇ ಪ್ರಶ್ನೆ ಇದೆ. ಇದರಲ್ಲಿ ನೀವು ನೋಡಿ, ಈಗ ನಾವು ಸಿಂಗಾಪುರಕ್ಕೆ ಏರ್ಲೈನ್ಸ್ ಹಾಕಿ ಅಂತ ಹೋಗ್ತಾರೆ. ಮೊನ್ನೆ ನೀವು ಕೇಳಿದ್ರ ಸಿಂಗಾಪುರಕ್ಕೆ ಒಮ್ಮೆ ಟಿಕೆಟ್ಗೆಲ್ಲ ಹೇಳಿದ್ರು, ವೈ ಇಸ್ ನಾಟ್ ಇಂಪ್ಲಿಮೆಂಟೆಡ್? ದೇ ಸೇ ನೋ ಚಾನ್ಸ್. ದೊಡ್ಡ ಫ್ಲೈಟ್ ಲ್ಯಾಂಡಿಂಗ್ ಆಗೋದಿಲ್ಲ, ಸೆಕ್ಯೂರಿಟಿ ಅವರು ಪರ್ಮಿಷನ್ ಕೊಡೋದಿಲ್ಲ, ಸೇಫ್ಟಿ ಅವರೆಲ್ಲ. ಹಜ್ಜದ್ದು ಕ್ಯಾನ್ಸಲ್ ಆಯಿತು. ದೊಡ್ಡ ಫ್ಲೈಟ್ ಹಾಕಿದ ಕೂಡಲೇ ಅವರು ಕೇಳೋದಿಲ್ಲ. ನಮಗೆ ನಾವು ಇದರಲ್ಲೇ ಕೂತ್ಕೊಳ್ಳೋದಾ, ಬೋಯಿಂಗ್ ಅನ್ನೇ ತಗೊಂಡು? ನಮ್ದು ಇಂಪ್ರೂವ್ಮೆಂಟ್ ಬೇಡವಾ ಕೋಸ್ಟಲ್ಲಿಗೆ? ಸೊ ಮೈ ಚಾನ್ಸ್ ಈಸ್, ಮೈ ಆರ್ಗ್ಯುಮೆಂಟ್ ಬಿಫೋರ್ ದಿ ಗವರ್ಮೆಂಟ್ ಈಸ್, ಯು ಹ್ಯಾವ್ ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸರಿಯಾಗಿ ಅದರ ಘನತೆಗೆ ಅವರು ಹೋಗಿ ಸರಿಯಾಗಿ ನಡೆಸಿ. ಯು ಹ್ಯಾವ್ ನೇಮ್ಡ್ ಇಟ್ ಅಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯು ಟೇಕ್. ಮಲೇಷ್ಯಾಕ್ಕೆ ಹಾಕೊಂಡು ಹೋಗೋದಿಲ್ಲ, ಸಿಂಗಾಪುರಕ್ಕೆ ಹಾಕಿ ಕ್ಯಾನ್ಸಲ್ ಮಾಡಿದರೆ ಟಿಕೆಟ್ ಬುಕ್ಕಿಂಗ್ ಮಾಡಿ. ಯು ಹ್ಯಾವ್ ಅನೌನ್ಸ್ಡ್ ಟಿಕೆಟ್, ವೈ ಯು ಹ್ಯಾವ್ ಕ್ಯಾನ್ಸಲ್? ಆ ದೊಡ್ಡ ಫ್ಲೈಟನ್ನು ಅವರು ಇಳಿಸಲಿಕ್ಕೆ ಬಿಡೋದಿಲ್ಲ. Then what is the use of the airport? ಬರೀ ದುಬೈಗೆ ಹೋಗೋದು ಬರೋದು, ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಪ್ರಪೋಸಲ್ ರೆಡಿ